ನೇತಾಜಿ ಬ್ರಿಗೇಡ್ ಮೂಡಬಿದ್ರೆ ಇವರು 20ನೇ ವರ್ಷದ ಹೊನಲು ಬೆಳಕಿನ ಕೋಟಿ ಚೆನ್ನಯ್ಯ ಜೋಡುಕರೆ ಕಂಬಳದಲ್ಲಿ ಈ ಬಾರಿ ವೇಷ ಧರಿಸಿ ಯುವಕನೊಬ್ಬನಿಗೆ ಸಹಾಯ ಹಸ್ತ ಚಾಚಿದ್ದಾರೆ. ನೇತಾಜಿ ಬ್ರಿಗೇಡ್ ಮೂಡಬಿದ್ರೆ 20ನೇ ವರ್ಷದ ಮೂಡಬಿದ್ರೆ ಹೊನಲು ಬೆಳಕಿನ ಕೋಟಿ ಚೆನ್ನಯ್ಯ ಜೋಡುಕೆರೆ ಕಂಬಳದಲ್ಲಿ 4ನೇ ವರ್ಷದ 9ನೇ ಯೋಜನೆಯಾಗಿ ಧ್ರುವ ಮೂತ್ರಪಿಂಡದ ಚಿಕಿತ್ಸೆಗಾಗಿ ಧನ್ಯಶ್ರೀ ಬ್ರೈನ್ ಟ್ಯೂಮರ್ ಚಿಕಿತ್ಸೆಗೆ ಹಾಗೂ ಅನಾರೋಗ್ಯ ಪೀಡಿತರ ಅಶಕ್ತರ ನೆರವಿಗಾಗಿ ವಿಶೇಷ ವೇಷವನ್ನು ಧರಿಸಿ ಹಣ ಸಂಗ್ರಹಿಸಿದ್ದಾರೆ. ವಿಶೇಷ ವೇಷವನ್ನು ಸದಸ್ಯರಾದ ವಿಜಯ್ ಶಮೀನ್, ಸುಶಾಂತ್ ಸುವರ್ಣ, ಸುಜಾನ್ ಕುಲಾಲ್, ಪೂರ್ಣಚಂದ್ರ, ಶರಣ್ ಶೆಟ್ಟಿ, ವಿಕಾಸ್ ಕುಲಾಲ್ ಧರಿಸಿದ್ದಾರೆ. ಸಂಚಾಲಕರು, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.